ವಿಖ್ಯಾತ್ ವಿಎಸ್ ಮತ್ತು ಶ್ರೀಮತಿ ಅರ್ಪಿತಾ ಅವರ ಮಾಲಕತ್ವದ ಗೋಲ್ಡನ್ ರೇ ಕ್ರಿಯೇಷನ್ ಫೋಟೋ ಸ್ಟುಡಿಯೋ ಮಂಗಳೂರಿನ ಉರ್ವಾಸ್ಟೋರ್ ಮೋನಿಕಾ ಹಿಲ್ವೀವ್ನಲ್ಲಿ ಶುಭಾರಂಭಗೊಂಡಿತು. ನೂತನ ಗೋಲ್ಡನ್ ರೇ ಕ್ರಿಯೇಷನ್ಸ್ ಫೋಟೋ ಸ್ಟುಡಿಯೋವನ್ನು ಬಹುಭಾಷಾ ಚಿತ್ರನಟ ರಾಜ್ ದೀಪಕ್ ಶೆಟ್ಟಿಯವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ನಂತರ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ನಟ ರಾಜ್ ದೀಪಕ್ ಶೆಟ್ಟಿ ಅವರು ಫೋಟೋ ಸ್ಟುಡಿಯೋಗೆ ಶುಭ ಹಾರೈಸಿದ್ರು. ಫೋಟೋ ಸ್ಟುಡಿಯೋ ಅಂದ ತಕ್ಷಣ ಒಂದು ಏನೋ ಸಂತೋಷ, ಯಾಕೆಂದ್ರೆ ಪ್ರತಿಯೊಬ್ಬ ನಟನಿಗೆ ಪ್ರತಿಯೊಬ್ಬ ಆರ್ಟಿಸ್ಟಿಗೂ ಅವನ ಒಂದು ಜೀವನದ ಒಂದು ಚರಿತ್ರೆ ಸ್ಟಾರ್ಟ್ ಆಗುವ ಒಂದು ಫೋಟೋ ಸ್ಟುಡಿಯೋ ಇರುತ್ತೆ. ಫೋಟೋ ಶೂಟ್ ಮಾಡಿಕೊಂಡು ಡೈರೆಕ್ಟರ್ ಹತ್ರ ಹೋಗಿ ಮಾತಾಡಿಕೊಂಡು ಫೋಟೋ ಶೂಟ್ ಓಪನಿಂಗ್ ಅಂದ ತಕ್ಷಣ ತುಂಬ ಸಂತೋಷ ಆಯಿತು. ಸೊ ಈ ಸ್ಟುಡಿಯೋಯಿಂದ ಇದು ಒಂದು ಚೈನ್ ಆಫ್ ಸ್ಟುಡಿಯೋಸ್ ಪರಿವರ್ತನೆ ಆಗಲಿ ಮುಂದಕ್ಕೆ, ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಆಗುವಂತಹ ಒಂದು ಸ್ಟುಡಿಯೋ ಆಗಲಿ. ಹಾಗೆ ಇಲ್ಲಿಂದ ಹೊಸ ಹೊಸ ಪ್ರತಿಭೆಗಳು ಬರಲಿ ಅಂತ ಆಶಿಸ್ತೇನೆ. ಆಲ್ ದ ಬೆಸ್ಟ್. ನಂತರ ಮಂಗಳೂರಿನ ಅಮೃತ ವಿದ್ಯಾಲಯಂನ ಕ್ಯಾಂಪಸ್ ಡೈರೆಕ್ಟರ್ ಯತೀಶ್ ಬೈಕಂಪಾಟಿಯವರು ಮಾತನಾಡಿ, ಫೋಟೋಗ್ರಫಿಯ ಮಹತ್ವ ಅನೇಕ ವರ್ಷಗಳ ಬಳಿಕ ನಮಗೆ ತಿಳಿಯುವುದು. ವಿಖ್ಯಾತ್ ವಿಎಸ್ ಅವರು ಆರಂಭಿಸಿರುವ ಈ ಫೋಟೋ ಸ್ಟುಡಿಯೋ ಉತ್ತುಂಗಕ್ಕೇರಲಿ ಎಂದು ಶುಭ ಹಾರೈಸಿದ್ರು. ಫೋಟೋಗ್ರಫಿ ಇದು ವ್ಯಾಲ್ಯೂ ಗೊತ್ತಾಗೋದು ಈಗಲ್ಲ, ಎಷ್ಟೋ ವರ್ಷದ ನಂತರ ಇದರ ವ್ಯಾಲ್ಯೂ ಗೊತ್ತಾಗುತ್ತೆ. ನೀವು ಕ್ಯಾಪ್ಚರಿಂಗ್ ದ ಮೂಮೆಂಟ್ ಅಂತ ಹೇಳ್ತೀರಿ. ಈಗ ನನ್ನ ತಂದೆ ಕೂಡ ಒಂದು ಹಾಬಿ ಇತ್ತು ಫೋಟೋಗ್ರಫಿ. ಅವ್ರ ಕೈಯಲ್ಲಿ ತೆಗೆದಂಥ ಫೋಟೋಗಳು ಬಾಂಬೆ 1940s 50s ಅಲ್ಲಿದ್ದ ಮುಂಬೈ ಆ ಚಿತ್ರಣ ಈಗಲೂ ನನ್ನ ಹತ್ರ ಇದೆ, ಆ ಡಾಕ್ಯುಮೆಂಟೇಶನ್. ಹಾಗಾಗಿ ಪ್ರೊಫೈಲ್ ಇರಲಿ ಅಥವಾ ಸ್ಟುಡಿಯೋ ಒಳಗಡೆ ಇರಲಿ, ಮಂಗಳೂರಿನ ಸುತ್ತಮುತ್ತ ಎಲ್ಲ ಏನೇನು ಆಕ್ಟಿವಿಟೀಸ್ಗಳಾಗ್ತದೆ ಅದು ಎಲ್ಲ ಕಮರ್ಷಿಯಲ್ ಆ್ಯಂಗಲಲ್ಲೇ ನೋಡ್ದೇನೆ ಒಂದು ಕ್ಯಾಪ್ಚರ್ ಮಾಡುವಂಥದ್ದು ಒಂದು ನಿಮ್ಮ ಯಾವಾಗಲೂ ಐಸ್ ಆ್ಯಂಡ್ ಇಯರ್ಸ್ ಶುಡ್ ಬಿ ಓಪನ್ ಅಂತ ಹೇಳ್ತಾರೆ. ಕ್ಯಾಮರಾ ಇಕ್ವಿಪ್ಮೆಂಟ್ ಒಂದೇ, ಅದನ್ನು ನೋಡೋ ನೀವು ರೀತಿ ಬದಲಾಗ್ತದೆ. ವಿವಿಧ ಇನ್ನೋವೇಟಿವ್ ಆ್ಯಂಗಲ್ಸಲ್ಲಿ ನಿಮ್ಮ ಪ್ರೊಫೈಲ್ಗಳು ತಗೊಂಡು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಆಗಲಿ. ಇದೇ ವೇಳೆ ಉರ್ವ ಮಾರಿಯಮ್ಮ ದೇವಸ್ಥಾನದ ಟ್ರಸ್ಟಿ ವಾಸುದೇವ ಸಿ ಸಾಲ್ಯಾನ್ ಅವರು ಮಾತನಾಡಿ, ಮುಂದೊಂದು ದಿನ ಫೋಟೋ ಸ್ಟುಡಿಯೋ ಉನ್ನತ ಮಟ್ಟದಲ್ಲಿ ಪ್ರಸಿದ್ಧಿಯನ್ನ ಪಡೆಯಲಿ ಎಂದು ಶುಭ ಹಾರೈಸಿದ್ರು. ಪೇರೆಂಟ್ಸ್ ಹಾಗೂ ಇಲ್ಲಿ ಎಲ್ಲ ಸೇರಿದವರಿಗೆ ಹೊಂದಿಸಿಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನು ಸುದೀರ್ಘವಾಗಿ ನಡೆಸಿಕೊಂಡವರಿಗೆ ಮುಂದಕ್ಕೆ ಈ ಒಂದು ಕಾರ್ಯಕ್ರಮದಿಂದಾಗಿ ಈ ಪರಿಸರದಲ್ಲಿ ಈ ಸಂಸ್ಥೆಯ ಹೆಸರುವಾಸಿಯಾಗಲಿ ಅಂತ ಹೇಳ್ಕೊಳ್ತಾ ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ಮಂಗಳೂರು ಪಾಲಿಕೆಯ ಸದಸ್ಯರಾದ ಜಯಲಕ್ಷ್ಮಿ ಶೆಟ್ಟಿ, ಗಣೇಶ್ ಕುಲಾಲ್, ರಾಜ್ ಕುಂದರ್, ಪರಿಸರವಾದಿ ದಿನೇಶ್ ಹೊಳ್ಳ, ಎಸ್ಕೆಪಿಎ ಅಧ್ಯಕ್ಷರಾದ ಆನಂದ್ ಬಂಟ್ವಾಳ್, ಎಸ್ಕೆಪಿಎ ಮುಖ್ಯ ಸಚೇತಕರಾದ ನವೀನ್ ಕುದ್ರೋಳಿ, ಮಂಗಳೂರಿನ ಶ್ರೇಯಾ ಕನ್ಸಲ್ಟೆಂಟ್ ಪ್ರೇಮಾನಂದ ಕುಲಾಲ್, ಮಂಗಳೂರು ಎಸ್ಕೆಪಿಎ ಅಧ್ಯಕ್ಷರಾದ ಸುಧಾಕರ್, ಶ್ರೀಮತಿ ಕಿರಣ ಮತ್ತು ವಿವೇಕ್ ಸುವರ್ಣ, ಶ್ರೀಮತಿ ಬಿ ವಿಜಯ ಮತ್ತು ಪಿ ಪ್ರಭಾಕರ್, ಶ್ರೀಮತಿ ಲಲಿತಾ ಕಾಂಚನ ಮತ್ತು ಸೀಮಾ ಕಾಂಚನ, ಚಿರಾಗ್ ಪ್ರಭಾಕರ್ ಮೊದಲಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು. Abaka Queen Cruise AQC, a new crown jewel for tourism in coastal Karnataka. Mangaluru's one and only floating restaurant with world-class hospitality. AQC has 2 halls, Den Lounge and Breeze. Den is an AC hall with a seating capacity of 150 members with fine dine service. Enjoy the open-top natural river experience in Breeze, an open-top hall with capacity of 200 customers. Also enjoy the variety of mouth-watering seafood delicacies in a unique riverside floating experience. Come, enjoy and convert your time into a wonderful experience. Abaka Queen Cruise AQC, a unit of Star Queen Enterprises, behind Sri Brahma Babarai Temple, Bokapatna, Mangaluru. For bookings, contact 92433 01874